ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಅನುಪಮ ಅವರು. ಇವರು ಯಾವೆಲ್ಲ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ನಾನು ಶಕ್ತಿನಗರದಿಂದ ಬರ್ತಾ ಇದ್ದೇನೆ. ಶಕ್ತಿನಗರದಿಂದ. ಓಕೆ, ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್, ಹೋಮ್ ಮೇಕರ್ ಅಲ್ವಾ? ಎಸ್. ಕುಕಿಂಗ್ ತುಂಬ ಇಷ್ಟನಾ ಅಥವಾ ಹೇಗೆ? ಅಷ್ಟಕ್ಕಷ್ಟೇ ದಿನ ಅಡುಗೆ ಮಾಡ್ಬೇಕು ಏನಪ್ಪ ಗೋಳು ಅಂತನಾ? ಇಲ್ಲ, ಓಕೆ. ಹೊಸ ರೀತಿಯಾದಂಥ ಅಡುಗೆ ಟ್ರೈ ಮಾಡುವಂಥ ಇಂಟ್ರೆಸ್ಟ್ ಇದೆ? ಟ್ರೈ ಮಾಡ್ತೀನಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಕೆಲವೊಮ್ಮೆ ಕೆಟ್ಟು ಹೋಗುತ್ತೆ, ಕೆಲವೊಮ್ಮೆ ಚೆನ್ನಾಗಿ ಬರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸರಿ, ಹಾಗಾದ್ರೆ ಇವತ್ತು ಎಕ್ಸ್ಪೆರಿಮೆಂಟಲ್ ಡಿಶಾ? ಇಲ್ಲ, ಯಾವಾಗಲೂ ಮಾಡುವಂತ. ಓಕೆ, ಡನ್. ಸರಿ, ಹಾಗಾದ್ರೆ ಯಾವ ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ನಮ್ಮ ಕಡೆ ಎಲ್ಲ ಅದನ್ನು ಉಪ್ಪು ದೋಸೆ ಅಂತ ಹೇಳ್ತಾರೆ. ಯಾವುದು? ಉಪ್ಪು ದೋಸೆ ಅಂತ. ದೋಸೆ. ಈ ಕಡೆ ಹೆಂಚು ದೋಸೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಅಂದ್ರೆ ಯಾವ ಕಡೆ? ನಮ್ಮ ಕಡೆ ಅಂದ್ರೆ ನಾವು ಸ್ವಲ್ಪ ಕಾಸರಗೋಡು, ಗಡಿನಾಡ್ ಕಡೆ. ಓಹೋ, ಗಡಿನಾಡವರು. ಇದು ಉಪ್ಪು ದೋಸೆ. ಉಪ್ಪು ದೋಸೆ. ಅಲ್ಲೆಲ್ಲ ಉಪ್ಪು ದೋಸೆ ಅಂತ ಹೇಳ್ತೀವಿ. ಇಲ್ಲಿ ಹೆಂಚು ದೋಸೆ ಅಂತ ಹೇಳ್ತಾರೆ. ಹೆಂಚು ದೋಸೆ. ಸರಿ, ಹಾಗಾದ್ರೆ ಉಪ್ಪು ದೋಸೆ ಅಥವಾ ಹೆಂಚು ದೋಸೆ ಶುರು ಮಾಡೋಣ. ಫಸ್ಟ್ ಹೇಗೆ? ಫಸ್ಟ್ ಅದಕ್ಕೆ ಬೇಕಾಗೋ ಮೆಟೀರಿಯಲ್ಸ್: ಅಕ್ಕಿ, ಅನ್ನ, ತೆಂಗಿನ ತುರಿ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು. ಇಷ್ಟೇ ಸಿಂಪಲ್ ಅಡಿಗೆ. ತುಂಬಾನೇ ಸಿಂಪಲ್. ಎಸ್. ನೆಕ್ಸ್ಟ್ ಇನ್ನು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಅಕ್ಕಿನ ದೋಸೆ ಅಂದ್ರೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೋಬೇಕು. ತಗೊಳ್ಳಿ. ಅನ್ನ. ಸೊ ಕುಚ್ಚಲಕ್ಕಿ ಇದ್ರೆ ಒಳ್ಳೇದಿರುತ್ತೆ. ಕುಚ್ಚಲಕ್ಕಿನೇ ಕುಚ್ಚಲಕ್ಕಿ ಅನ್ನನೇ ಹಾಕೋಬೇಕು, ಬೆಲ್ಟಿಗೆ ಅಲ್ಲ. ಕುಚ್ಚಲಕ್ಕಿ ಅನ್ನನೇ ಹಾಕೋಬೇಕು. ತೆಂಗಿನ ತುರಿ. ಸೊ ಅದಕ್ಕೆಲ್ಲ ಕುಚ್ಚಲಕ್ಕಿ ಅಂದಾಕ್ಷಣ ನಾವು ಈ ಕಡೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಮ್ಗೆಲ್ಲ ಕುಚ್ಚಲಕ್ಕಿ ಅಂದ್ರೆ ತುಂಬಾ ಖುಷಿ. ಮತ್ತೆ ಈ ಒಂದು ವೆದರ್ಗೂ ಕೂಡ ಅದೇ ಸೂಟ್ ಆಗುವಂಥದ್ದು. ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇದೆ, ಕುಚ್ಚಲಕ್ಕಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ. ಗಂಜಿ ಮಾಡಿ, ಅನ್ನ ಮಾಡಿ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಈ ತರ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಕಾ? ಇದಕ್ಕೆ ನೀರು ಹಾಕೋಬೇಕು. ಎಸ್, ಹಾಕೊಳ್ಳಿ. ಎಷ್ಟು? ಸೊ ಫೈನ್ ಗ್ರೈಂಡ್ ಮಾಡ್ಕೊಳ್ಬೇಕಾ ಹೇಗೆ? ಫೈನ್ ಗ್ರೈಂಡ್ ಮಾಡಿ. ಫೈನ್ ಗ್ರೈಂಡ್. ಸಾಕು ಅನ್ಸುತ್ತಲ್ಲ? ಸಾಕು. ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಇದನ್ನ ಸ್ವಲ್ಪ, ಇದು ನೀರು ದೋಸೆ ಅಷ್ಟು ತೆಳ್ಳಗೂ ಇರಬಾರ್ದು, ಆ ಕಡೆ ತುಂಬಾ ತೀರಾ ತೆಳುನೂ ಆಗಬಾರ್ದು, ದಪ್ಪನೂ ಆಗಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿ. ಇದನ್ನ ಹೇಗೆ ಓವರ್ ನೈಟ್ ಇಟ್ಕೊಳ್ಬೇಕಾ ಅಥವಾ ತಕ್ಷಣ? ಓವರ್ ನೈಟ್ ಇಟ್ಕೋಬೇಕು ಅಂತ ಏನೂ ಇಲ್ಲ. ನೀರು ದೋಸೆ ತಿಂದು ಬೋರ್ ಆಯ್ತು ಅಂತ ಅನ್ಸುತ್ತೆ. ಮಂಗಳೂರು ಕಡೆ ನೀರು ದೋಸೆ ತುಂಬಾ ಜಾಸ್ತಿ. ನೀರು ದೋಸೆ ಯಾರಿಗೂ ಬೋರ್ ಆಗೋದೇ ಇಲ್ಲ. ಒಂದ್ ವೇಳೆ ಡೈಲಿ ನೀರು ದೋಸೆ ಬೋರ್ ಆಯ್ತು, ಉದ್ದಿನ ದೋಸೆ ತಿಂದ್ರೆ ಹೊಟ್ಟೆ ಉಬ್ರಿಸುತ್ತೆ, ಉಸಿರು ಇದಾದಾಗೆ ಆಗುತ್ತೆ. ಆ ತರ ಎಲ್ಲ ಆಗ್ತಿದ್ರೆ ಅಂದ್ರೆ ಅದು ತೀರಾ ಹೆವಿ ಅಂತ ಅನ್ಸಿದ್ರೆ
ಇದು ಲೈಟ್, ಇದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ನೀರ್ ದೋಸೆನೂ ಅಲ್ಲ, ಇದನ್ನು ಅಲ್ಲ. ಆದ್ರೆ ಚೆನ್ನಾಗಿ ಅದು ಬರೋವಾಗ ಜೇನ್ ಗೂಡುದು ನೋಡಿದ್ರೆ ಆ ತರ ಬರುತ್ತೆ, ಅಷ್ಟು ಹೋಲ್ಸ್ ಆಗಿ ಹೋಲ್ ತರ ಬರುತ್ತೆ. ಓಕೆ ಓಕೆ, ಆ ತರ ಬರುತ್ತೆ. ಇದಕ್ಕೆ ನಾವು ಮಣ್ಣಿನ ಹಂಚಿಟ್ಕೊಡ್ತೀವಿ. ಇದು ಮಣ್ಣಿಂದ ಮಾಡಿದ ಮಣ್ಣಿದ್ದು ಹಂಚು ಈ ಶೇಪ್ ಅಲ್ಲಿ ಇರುತ್ತಾ? ಓಕೆ ಓಕೆ, ಇದರಲ್ಲೇ ಮಾಡ್ಕೊಳ್ಬೇಕಿದು. ಇದ್ರಲ್ಲೇ ಮಾಡ್ಕೊಳ್ಳಿ, ಯಾವುದು ತವಾ ಇಲ್ಲ. ನಾನ್ ಸ್ಟಿಕ್ ಅಲ್ಲೆಲ್ಲ ಮಾಡಿದ್ರೆ ನಮ್ಗೆ ಆತರ ಹೋಲ್ಸ್ ಬೀಳಲ್ಲ, ಬರಲ್ಲ. ಹೋಲ್ಸ್ ತರ ಮಾಡ್ಲಾ? ಸೊ ಮಣ್ಣಿನ ಪಾತ್ರೆಯಿಂದ ಏನೇ ಮಾಡಿದ್ರು ಕೂಡ ಅದೊಂದು ಟೇಸ್ಟ್, ಅರೋಮಾ, ಫ್ಲೇವರ್ ಸಿಗುತ್ತೆ ಅದರಲ್ಲಿ. ಹೆಲ್ದಿ ವೈಸ್ ಒಳ್ಳೇದು. ಅದೇ ಹೆಲ್ತ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ಇದಕ್ಕೆ ಎಣ್ಣೆ ಏನಾದ್ರೂ ಬೇಕಾಗುತ್ತೆ? ಎಣ್ಣೆ ಇಲ್ಲ, ಆಯಿಲ್ ಫ್ರೀ. ಇದಕ್ಕೆ ಏನು ಎಣ್ಣೆ ಹಾಕಕ್ಕಿಲ್ಲ, ಏನು ಹಾಕಕ್ಕಿಲ್ಲ. ಸೊ ತೀರಾ ಕಾಯ್ಬೇಕು. ನೋಡಿ ಬರಕ್ ಹೊಡ್ತು, ಅದೆಲ್ಲ ಹೋಲಾಗಿ ಅದನ್ನ ಏನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಹಾಗೆ ಇಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ. ಸೊ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡುವಂಥದ್ದು. ಸೊ ನೀವು ಕೇರಳದಿಂದ ಇಲ್ಲಿ ಬಂದು ಎಷ್ಟು ಸಮಯ ಆಯಿತು? ಆಲ್ಮೋಸ್ಟ್ 7.5 years, 8 years. ನಾನು ಜನವರಿ ಬಂದ್ರೆ 8 years ಕಂಪ್ಲೀಟ್. 8 years ಆಫ್ಟರ್ ಮ್ಯಾರೇಜ್ ಈಚೆ ಬಂದ್ರಿ. ಸೊ ಸ್ಟಾರ್ಟಿಂಗ್ ಬರುವಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದರೂ ಆಯ್ತಾ? ಇಲ್ಲ, ಮನೆಯಲ್ಲಿ ಮದರ್ ಟಂಗ್ ಕನ್ನಡ. ಹಾಗಾಗಿ ಏನು ಅಷ್ಟು ಕಷ್ಟ ಅನಿಸ್ಲಿಲ್ಲ. ಹೌದು. ಸೊ ಅಲ್ಲಿ ಕಾಸರಗೋಡಿಂದ 1.5 hour ಹೋಗ್ಬೇಕು, ಪುನಃ ಜರ್ನಿ ಇದೆ. ಯಾವುದು ಪ್ಲೇಸ್ ಅದು? ಸುಳ್ಯ, ಪುತ್ತೂರು, ಕಾಸರಗೋಡು, 3 ಇದ್ರ ಮಿಡಲ್ ಬರುತ್ತೆ. ಅಡೂರ್ ಟೆಂಪಲ್ ಅಂತೆಲ್ಲ ಕೇಳಿ, ಆದ್ರೆ ನಿಯರ್ ಬೈ. ಸೊ ಇದು ಯಾವ್ದ್ರ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಇದು ಕಾಯಿ ಹಾಲು ಜೊತೆ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ತಿನ್ಬೋದು, ಅಥವಾ ಏನಾದರೂ ಗ್ರೇವಿನೂ ಆಗುತ್ತೆ. ಆದರೆ ನಾನ್ ವೆಜ್ ಚಿಕನ್ ಕರಿ ಇದ್ರೆ ತುಂಬಾನೇ ಯಮ್ಮಿ ಆಗಿರುತ್ತೆ. ಓಕೆ, ಚಿಕನ್ ಆರ್ ಫಿಶ್ ಕರಿ? ಚಿಕನ್ ಕರಿ ಅಂದರೆ ಅದು ಆ ಹೋಲ್ ಇರುತ್ತಲ್ಲ, ಅದು ಒಳಗಡೆ ಎಲ್ಲ ಸೇರಿಕೊಂಡು ಯಮ್ಮಿ ಇರುತ್ತೆ, ಯಮ್ಮಿ ಫೀಲ್ ಬರುತ್ತೆ. ಓಕೆ, ಸೊ ನಾನ್ ವೆಜ್ ತುಂಬಾ ಚೆನ್ನಾಗಿರುತ್ತೆ. ಇಲ್ದಿದ್ರೆ ನಿಮಗೆ ಇದು ಹಾಲು, ಕಾಯಿ ಹಾಲು, ಅದು ಮಕ್ಕಳಿಗೆಲ್ಲ ಫೇವ್ರೇಟ್ ಆಗುತ್ತೆ. ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಆಗಿರುತ್ತೆ. ನೋಡಿ, ಕ್ಲೀನಾಗಿ ಬಂದ್ಬಿಡುತ್ತಲ್ಲ. ಎಸ್, ಆಯಿತು, ಗ್ಯಾಸ್ ಸೂಪರ್. ಸೊ ಇದು ರೊಟ್ಟಿ ಅಲ್ಲ, ದೋಸೆ. ರೊಟ್ಟಿ ಅಲ್ಲ, ದೋಸೆ. ಉಪ್ಪು ದೋಸೆ. ನಮ್ಮ ಕಡೆ ಉಪ್ಪು ದೋಸೆ. ಓಕೆ, ಫೈನ್. ಉಪ್ಪು ದೋಸೆ ಚಿಕನ್ ಗ್ರೇವಿ ಜೊತೆ ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ. ಸೊ ನೀವು ತಗೊಳ್ಳಿ. ಸೊ ದೋಸೆ ಅಂತೂ ನೋಡೋದಕ್ಕೆ ದಪ್ಪ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಸೊ ಯೂಶ್ವಲಿ ನಾವೇನಾದರೂ ಉಬ್ಬಬೇಕು ಅಂತ ಹೇಳಿದ್ರೆ ಉದ್ದಿನ ಬೇಳೆ ಹಾಕಿದ್ರೆ ಮಾತ್ರ ಉಬ್ಬುತ್ತೆ ಅಂತ ಅಂದ್ಕೊಳ್ತೀವಿ, ಬಟ್ ಇದು ತುಂಬ ಚೆನ್ನಾಗಾಗಿದೆ. ಹೇಗೆ ಬಂದಿದೆ? ವೆರಿ ಸಾಫ್ಟ್. ಸೊ ಹಾಗೆ ಹೋಲ್ಸ್ ಕರೆಕ್ಟಾಗಿ ಕಾಣ್ತಾ ಇದೆ ಇದ್ರದ್ದು, ಆ್ಯಂಡ್ ತೀರಾ ಸಾಫ್ಟ್ ಆಗಿದೆ. ತೆಂಗಿನ ತುರಿ ಎಲ್ಲ ಹಾಕಿರೋದ್ರಿಂದ ಥರ ಟೇಸ್ಟ್, ಸ್ವೀಟ್ನೆಸ್ ಕೂಡ ಇದೆ ಅದರಲ್ಲಿ. ಎಸ್, ಸೂಪರ್, ಥ್ಯಾಂಕ್ ಯು. ಎಸ್, ಉಪ್ಪು ದೋಸೆ ಚಿಕನ್ ಗ್ರೇವಿ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗೆಯೇ ಸಿಹಿ ಬೇಕು ಅಂತಿದ್ರೆ ಹಾಲು, ಸೊ ತೆಂಗಿನ ಹಾಲು, ಇದರ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಸ್ ಇಟ್ ಈಸ್ ತುಂಬ ಟೇಸ್ಟಿಯಾಗಿದೆ, ಈಸಿಯಾಗಿದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹೆಂಚು ದೋಸೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಸ್ವಲ್ಪ ಕುಚಲನ್ನು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತೆಳು ಮಾಡಿಕೊಂಡು ಮಣ್ಣಿನ ಹೆಂಚು ಪೂರ್ತಿ ಬಿಸಿ ಮಾಡಿಕೊಂಡು ದೋಸೆ ಹುಯ್ದುಕೊಳ್ಳಿ. ಬಳಿಕ ಸಣ್ಣ ಉರಿ ಮಾಡಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಹೆಂಚು ದೋಸೆ ಚಿಕನ್ ಗ್ರೇವಿಯೊಂದಿಗೆ ಸವಿಯಲು ಬಲು ರುಚಿ. ಮಧ್ಯಾಹ್ನ ಹೊಟ್ಟೆ ಹಸಿತಾ ಇರುವಾಗ ಈ ಥರ ಯಮಿ ಟೇಸ್ಟಿ ಏನಾದರೂ ಇದ್ರಂತೂ ಸೂಪರ್, ತುಂಬ ಟೇಸ್ಟಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಒಂದಂತೂ ಕೇರಳ ಸ್ಟೈಲಲ್ಲಿ ಉಪ್ಪು ದೋಸೆ ಸೂಪರ್ಬ್ ಆಗಿತ್ತು. ಸೊ ನೆಕ್ಸ್ಟ್ ಯಾವ ಡಿಶ್ ಬನ್ನಿ ಕೇಳೋಣ. ಎಸ್, ಈಗ ಯಾವ ಡಿಶ್ ಹೇಳ್ಕೊಡ್ತಾ ಇದ್ದೀರಿ ಅನುಪಮ? ಸ್ವೀಟ್ ಡಿಶ್ ಮಾಡೋಣ ಅಂತ ಇದ್ದೀನಿ. ಸೊ ಖಾರ ಆದಮೇಲೆ ಸ್ವೀಟ್. ಎಸ್, ಡನ್. ಈಗ ಯಾವುದು? ಸುಕ್ರುಂಡೆ ಅಂತ ಯಾರು ಹೊದ್ಲಲ್ಲಿ ಮಾಡ್ತಾರೆ ನಾರ್ಮಲಿ, ನಾನು ಬಾಳೆಹಣ್ಣಿಂದ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿಂದ ಸುಕ್ರುಂಡೆ ಮಾಡ್ತಾ ಇದ್ದೀನಿ. ಓಕೆ. ಸೊ ಕೇರಳ ಅವರಂದ್ರೆ ಏನೇ ಮಾಡಿ ನಿಮ್ಗೆ ಅದ್ರಲ್ಲಿ ಬಾಳೆಹಣ್ಣು ಬೇಕೇ ಬೇಕು ಅಲ್ವಾ? ಬಾಳೆಹಣ್ಣಿಗೆ ಫೇಮಸ್. ಬಾಳೆಹಣ್ಣು, ತೆಂಗಿನಕಾಯಿ ಇದೆಲ್ಲ ಇದ್ರೇನೆ ಕೇರಳ. ಓಕೆ, ನಾವು ಕೂಡ ತೆಂಗಿನ ತುರಿ ಜಾಸ್ತಿ ಯೂಸ್ ಮಾಡ್ತೀವಿ, ಆಯ್ತಾ? ಓಕೆ, ಡನ್. ಎಸ್. ಓಕೆ, ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಅಕ್ಕಿ, ಬೆಲ್ಲ, ತೆಂಗಿನ ತುರಿ, ಬಾಳೆಹಣ್ಣು, ಚಿಟಕಿ ಉಪ್ಪು, ಏಲಕ್ಕಿ. ಓಕೆ, ಸೊ ಶುರು ಮಾಡೋಣ. ಹೇಗೆ? ಮೊದಲಿಗೆ ಅಕ್ಕಿನ ನಾವು ರುಬ್ಕೊಳ್ಳೋಣ. ಉಪ್ಪು, ಸ್ವಲ್ಪ ಉಪ್ಪು. ಸೊ ಸುಕ್ನುಂಡೆ ಅಂದರೆ ಅದರ ಒಂದು ಬೈಂಡಿಂಗ್ಗೆ ನಾವು ಮಾಡ್ತಾ ಇದ್ದೀವಿ. ಸೊ ಫೈನ್ ಪೇಸ್ಟ್ ಅಲ್ಲ? ಹೌದು. ಎಸ್, ಸಾಕು. ಇದನ್ನ ನೆಕ್ಸ್ಟ್ ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಬೆಲ್ಲ, ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ಇದು ಡೀಪ್ ಫ್ರೈ ಅಲ್ವಾ? ಹೌದು. ಇನ್ನು ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಬಿಸಿ ಮಾಡಬೇಕು. ಸೊ ನಿಮ್ಮದಲ್ಲಿ ರೆಡಿ ಆಗುವಾಗ ಈ ಕಡೆ ಆಯಿಲ್ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಇದಕ್ಕೀಗ ಬಾಳೆಹಣ್ಣು ಹಾಕೋತಾ ಇದ್ದೀನಿ. ಬಾಳೆಹಣ್ಣು ಸುಕ್ನುಂಡೆ ಅಂತ ಹೇಳಿದೆ ಅಲ್ಲ? ಅದಕ್ಕೆ. ಸೊ ಏನೇ ಮಾಡಿದ್ರು ಬಾಳೆಹಣ್ಣಿಂದ. ಓಕೆ, ಸೊ ಅದು ಕೂಡ ತೀರಾ ಮ್ಯಾಶ್ ಆಗಬೇಕು ಅಂತ ಇಲ್ಲ? ಸೊ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಸೊ ಈ ಕಡೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆಂತ ಹೇಳಿದ್ರೆ ಎಲ್ಲಿ ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ಈ ಥರ ಡೀಪ್ ಫ್ರೈಡ್ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪರಿಮಳಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬೇಕಿದ್ರೆ ಸ್ವಲ್ಪ ಎಳ್ಳು ಇದನ್ನು ಹಾಕೊಂಡ್ರೆ ಆಗುತ್ತಾ? ಎಳ್ಳು ಹಾಕೋಬಹುದು, ಡ್ರೈ ಫ್ರೂಟ್ಸ್ ಹಾಕೋಬಹುದು, ಎಲ್ಲ ಹಾಕೊಂಡು ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ಈಗ ಉಂಡೆ ರೆಡಿ ಆಗಿದೆ. ಇದನ್ನ ಇನ್ನು ಈ ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆ ಕೂಡ ಬಿಸಿ ಆಗಿದೆ, ಹಾಕೊಳ್ಬೋದು ಅನ್ಸುತ್ತೆ. ಹಾಕೋಬಹುದಲ್ಲ? ಓ ಎಸ್. ಸೊ ಔಟರ್ ಲೇಯರ್ ಮಾತ್ರ ಕಾದ್ರ ಆಯಿತು. ಹೌದು, ಆಯ್ತಾ? ಇದು ಆಯಿತು ಅನ್ಸುತ್ತೆ. ಆಯಿತು. ಇದು ಸಡನ್ನಾಗಿ ನೋಡ್ತಾ ಇರುವಾಗ ಕೋಕೋನಟ್ ಕುಕ್ಕೀಸ್ ಥರ ಕಾಣ್ತಾ ಇದೆ, ಹೌದಲ್ವಾ? ನೋಡಿ, ಬಿಸಿ ಬಿಸಿ ಬಾಳೆಹಣ್ಣಿನ ಸುಕ್ರುಂಡೆ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ತೀರಾ ಬಿಸಿ ಇದೆ. ಟೇಸ್ಟ್ ನೋಡೇ ಬಿಡ್ಲಾ? ಟೇಸ್ಟ್ ಇಟ್. ಸ್ಪಿಂಗ್ ಹಾಟ್.
ಬಾಳೆಹಣ್ಣು ಹಾಕುವಾಗ ಅಂದ್ಕೊಂಡೆ ಇದು ಹಾಗೆ ಬಿಟ್ಕೊಳ್ಳುತ್ತಾ ಏನೋ ಅಂತ, ಬಿಕಾಸ್ ಸಾಫ್ಟ್ ಇರುತ್ತಲ್ಲ. ಮೊದಲಿಂದ ಮಾಡುವಂಥದ್ದು ಪುಡಿ ಆಗಿ ಹಾಗೆ ಸಿಗುತ್ತೆ. ಇದು ಒಳಗಿಂದ ಸಾಫ್ಟಾಗಿದೆ, ಔಟರ್ ಲೇಯರ್ ಕ್ರಿಸ್ಪ್, ಸೂಪರ್ಬ್ ಆಗಿದೆ. ಸೊ ನೋಡೋದಕ್ಕೆ ತಕ್ಷಣಕ್ಕೆ ಕೋಕೋನಟ್ ಕುಕ್ಕೀಸ್ ಥರ ಕಾಣ್ತಾ ಇದೆ. ಸೂಪರ್ಬ್, ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿಯಾದಂಥ ಬಾಳೆಹಣ್ಣಿನ ಸುಕ್ನುಂಡೆ. ಯೂಶ್ವಲಿ ಹೊದಲಿಂದ ಮಾಡ್ತಾರೆ, ಇದು ಬಾಳೆಹಣ್ಣಿಂದ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಾಳೆಹಣ್ಣಿನ ಸುಕ್ನುಂಡೆ ತಯಾರಿಸೋ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಬೆಲ್ಲವನ್ನು ಚೆನ್ನಾಗಿ ಕಿವುಚಿಕೊಂಡು ಬಾಳೆಹಣ್ಣು, ಏಲಕ್ಕಿ ಸೇರಿಸಿ ಕಲಸಿ. ಬಳಿಕ ಉಂಡೆ ಕಟ್ಟಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಬಾಳೆಹಣ್ಣಿನ ಸುಕ್ರುಂಡೆ ಸವಿಯಲು ಸಿದ್ಧ. ಅನುಪಮ ಅವರೇ, 2 ಕೇರಳ ಡಿಶಸನ್ನು ಹೇಳ್ಕೊಟ್ರಿ. ತುಂಬ ಟೇಸ್ಟಿಯಾಗಿತ್ತು. ಸಿಂಪಲ್ ಎಟ್ ಟೇಸ್ಟಿ, ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಹೇಗನ್ನಿಸ್ತು ನಿಮಗೆ ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ನಮ್ಮ ಟಿ ವಿಯವರು ಈ ಥರ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಟಿ ವಿಯವ್ರಿಗೆ. ತುಂಬ ಸಂತೋಷ ಆಗ್ತಾ ಇದೆ. ಓಕೆ, ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇನ್ನೂ ಕೂಡ ಕೇರಳ ಡಿಶಸ್ ಇದ್ದರೆ ನಮಗೂ ಕೂಡ ಬಂದು ಹೇಳ್ಕೊಡಿ. ಸೊ ಸೂಪರ್, ಎಲ್ಲ ಒಂದೊಂದು ರೀಜನ್ದು ಕೂಡ ಅಡುಗೆಯನ್ನು ಕಲಿತಾಗುತ್ತೆ. ಸೊ ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ಟಿದ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಕೇರಳ, ಮಂಗಳೂರೆಲ್ಲ ಕುಚ್ಚಲಕ್ಕಿ ಜಾಸ್ತಿ ತಿಂತಾರೆ. ಸೊ ಬೆಸ್ಟ್. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇವತ್ತಿನ ಸಂಚಿಕೆ ಕೇರಳ ಸ್ಪೆಷಲ್ ಆಗಿತ್ತು. ತುಂಬ ಟೇಸ್ಟಿಯಾಗಿತ್ತು. 2 ಡಿಶಸ್ ಕೂಡ ಸಿಂಪಲ್ ಎಟ್ ಟೇಸ್ಟಿ. ಸೊ ನಿಮ್ಮಲ್ಲೂ ಕೂಡ ಇಂಥದ್ದೇ ಡಿಫ್ರೆಂಟ್ ರೆಸಿಪಿ, ಟೇಸ್ಟಿ ರೆಸಿಪಿ ಇದ್ದರೆ ಖಂಡಿತವಾಗ್ಲೂ ನಮಗೂ ಕೂಡ ಬಂದು ಹೇಳ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.